ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತು ಏನು ಮಾಡ್ತಿದ್ದೀರಾ ಎಲ್ಲರೂ? ಎಲ್ಲ ಕೆಲಸ ಆಯಿತಾ? ಏನು ವಿಶೇಷ? ಹಾಗೆ ನಿನ್ನೆ ವಿಡಿಯೋ ಹಾಕಲಿಲ್ಲ. ನಾನು ವಿಡಿಯೋದಲ್ಲಿ ಒಂದು ಮನಸ್ಸಿಲ್ಲದ ಹಾಗೆ ಆಗಿದೆ. ಯಾಕಂದರೆ ನಾನೀಗೊಂದು ಸಾಧಾರಣ 2 ವರ್ಷದಿಂದ ವಿಡಿಯೋ ಹಾಕ್ತಾ ಇದ್ದೇನೆ. ಆದರೆ ಇಷ್ಟು ಒಂದು ಡಲ್ ಯಾವಾಗಲೂ ಆಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಾಗಿತ್ತು ನನಗೆ. ಹಾಗೆ ನಾನು ಬೇಡ ವಿಡಿಯೋ ಹಾಕೋದಿನ್ನು ಸಾಯಿಲಿ ಆಚೆ ಬೇಡ, ಅಂದರೆ ಯಾವ ಥರ ಮಾಡಬೇಕು ಎಂಥದಂತ ನನಗೇನು ಗೊತ್ತಿಲ್ಲ. ಅದಕ್ಕೆ ಹಣ ಕಟ್ಟಲಿಕ್ಕುಂಟಾ, ಎಂಥ ವಿಷಯ ಏನು ಅಂದರೆ ಇದಕ್ಕೆ ನಮಗೆ ಯಾರು ಮಾಹಿತಿ ಕೊಡುವುದು ಯಾರಿಲ್ಲ, ಕೊಡಲಿಕ್ಕಿಲ್ಲ. ನಮ್ಮ ಇಷ್ಟ ಪ್ರಕಾರವೇ ನಾವು ಹಾಕ್ತಾ ಹೋಗ್ತೇವೆ. ಹಾಗಾಗಿ ಇದಕ್ಕೆ ಹಣ ಕಟ್ಟಲಿಕ್ಕುಂಟಾ ಎಂಥದಂತ ನನಗೇನು ಗೊತ್ತಿಲ್ಲ. ಯಾಕೆ ವ್ಯೂಸ್ ಆಗೋದಿಲ್ಲ? ಈಗ ಸಾಧಾರಣ ಒಂದು 2,000 ಚಿಲ್ಲರೆ ಸಬ್ಸ್ಕ್ರೈಬರ್ ಇರುವಾಗ ಇಷ್ಟು ವ್ಯೂಸ್ ಕಡಿಮೆ ಯಾಕೆ? ಅಂದರೆ ಸ್ವಲ್ಪ ನನ್ನ ಕಲಿಯುವ ಮಕ್ಕಳಿರ್ಬೋದು, ಹಾಗಾಗಿ ಸ್ವಲ್ಪ ಕಡಿಮೆ ಇರ್ಬೋದಲ್ಲ ಅಂತ ಹೇಳೋದಿಲ್ಲ ನಾನು. ಯಾಕೆ ಇದು ಹೇಳ್ತಾ ಇದ್ದೇನೆಂದರೆ, ಇವತ್ತು ನಾನು ಅಂಗಡಿಯಿಂದ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದು ಮಗು, ಅಂದರೆ ನನಗೆ ಮಗು ಅಂತ ಹೇಳೋದು, ಅವನು ದೊಡ್ಡವನೇ, ಅಂದರೆ ಕಾಲೇಜಿಗೆ ಹೋಗೋ ಹುಡುಗ ಇರ್ಬೋದು. ಆಂಟಿ ನೀವು ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳಿದ. ಹೌದು ಅಂತ ಹೇಳಿದೆ. ಅದಕ್ಕೆ ವಿಡಿಯೋ ಮಾಡಿ ಆಂಟಿ, ನಾನು ನಿಮ್ಮ ವಿಡಿಯೋ ನೋಡ್ತಾ ಇದ್ದೇನೆ, ನನಗೆ ಇಷ್ಟ ಆಗ್ತದೆ ಅಂತ ಹೇಳಿದ. ಹಾಗೆ ನನಗೆ ತುಂಬ ಖುಷಿ ಆಯಿತು. ನಾನು ಬೇಡ ಅಂತ ಬಿಟ್ಟರೇನು ಅಂದರೆ ಕಮೆಂಟ್ಸ್ ಮಾಡುವವರು ಕೂಡ ಹೇಳ್ತಾರೆ, ನೀವು ಮಾಡಿ ವಿಡಿಯೋ ನಾನು ನೋಡ್ತಾ ಇದ್ದೇನೆ, ನಮಗೆ ಇಷ್ಟ ಆಗ್ತದೆ ಅಂತ. ನಾನು ತುಳುವಲ್ಲೇ ಮಾತಾಡೋದಲ್ಲ, ಹಾಗೆ ಮೊದಲೆಲ್ಲ ಕನ್ನಡದಲ್ಲೇ ಮಾತಾಡ್ತಿದ್ದೆ, ಈಗ ತುಳುವಲ್ಲೇ ಮಾತಾಡ್ತಿದ್ದೇನೆ. ಹಾಗಾಗಿ ಹಾಗೆ ಹೇಳ್ತಾರೆ. ನಾನು ಅದೇ ತುಂಬ ಬೇಜಾರಾಗಿ ಬೇಡ. ಯಾಕಂದರೆ ಮೊನ್ನೆ 3 ನಿಮಿಷದ ವಿಡಿಯೋ ಹಾಕಿದ್ದೀನಿ ನಾನು. 3 ನಿಮಿಷದ ವಿಡಿಯೋದಲ್ಲಿ ಸಾಧಾರಣ ಒಂದು 100-150 ಜನ. ಅದು ಒಂದು ವ್ಯೂಸೇ ಅಲ್ಲ. ಅಂದರೆ ನಮಗೀಗ ನೋಡಿ, ಕಂಟೆಂಟ್ ಇಟ್ಕೊಂಡು ಮಾಡಿದಂಥ ವಿಡಿಯೋಗಳೇ ಯಾವುದೂ ಮುಂದೆ ಬರಲಿಲ್ಲ ಅನ್ನುವಾಗ ಎಂತ ಮಾಡಲಿಕ್ಕೆ ಸಾಧ್ಯ? ನಾನೇನು ಕಾಪಿ ಮಾಡೋದಿಲ್ಲ, ಅಂದರೆ ಯಾರ್ದೋ ನೋಡಿ ಹಾಗೆಯೇ ಮಾಡೋದು, ಹಾಗೆಲ್ಲ ಮಾಡೋದಿಲ್ಲ. ನಾನು ನನಗೆ ಗೊತ್ತಿದ್ದ ಹಾಗೆ ನಾನು ಕೇಳಿಪಟ್ಟು ನಾನು ಹಾಗೆ ಮಾಡೋದು ಹೊರತು, ಅಂದರೆ ಮೊದಲಿನಂತೆ ವಿಡಿಯೋ ಅಮ್ಮ ಇರ್ಬೋದು, ನಮಗೆ ಗೊತ್ತಿದ್ದದಿರ್ಬೋದು. ಇಷ್ಟು ವರ್ಷದಲ್ಲಿ ನಮಗೆ ಅಡುಗೆ ಮಾಡಿ ಗೊತ್ತಿಲ್ವಾ? ಹಾಗೆ ಗೊತ್ತಿದ್ದದಿರ್ಬೋದು, ಮಾಡಿದ್ನ ಮತ್ತೆ ನೆನಪಿಸ್ಕೊಂಡು ಮಾಡುವಂಥದ್ದು. ಹಾಗೆ ಮಾಡ್ತಾ ಇದ್ದೆ. ಈಗ ಏನೋ ತುಂಬ ಬೇಜಾರಾಗುವ ರೀತಿ, ಅಂದರೆ ಒಂದು 3 ನಿಮಿಷದ ವೀಡಿಯೋನೇ ಓಡೋದಿಲ್ಲ ಅಂತಿದ್ದರೆ ಮತ್ತು 10-15 ನಿಮಿಷದೆಲ್ಲ ವೀಡಿಯೋ ಹೇಗೆ? ಅಂದರೆ ನಾವೆಲ್ಲ ಅಡುಗೆದು ಮಾಡ್ತೀವಿ, ಹಾಗೆ ಹೋಗೋದು ವೀಡಿಯೋ ಹಾಕ್ತೇನೆ, ಎಲ್ಲ ಹಾಕ್ತೇನೆ. ಆ ಮಗು ಬಂದು ಏನೋ ಹೇಳಿದ್ದ, ನನಗೆ ಇಷ್ಟ ಆಯಿತು. ಯಾಕಂದರೆ ನನಗೆ ಮಕ್ಕಳಂದರೆ ಮೊದಲೇ ಇಷ್ಟ. ಅಲ್ಲದಿದ್ದರೂ ಇದು ಒಂದು ಹುಡುಗ ನನ್ನ ವಿಡಿಯೋ ನೋಡಿ ಅವನು ಕೂಡ ನೋಡಿದ್ದೇನೆ ನಾನು ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಮತ್ತೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ, ಮಾಡಿದೆ, ಅದಕ್ಕೋಸ್ಕರ ಮಾಡಿದ್ದು. ಹಾಗೆ ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಅಂತ ಆದರೂ ತಿಳಿಸಿದರೆ ಅದು ಗೊತ್ತಾಗ್ತದೆ ನನಗೆ. ಯಾರಿಗೆ ಇಷ್ಟ ಆಗಬೇಕು, ಯಾರಿಗೆ ಎಂತ ಹೇಗೆ ಮಾಡಬೇಕು ಅಂತ ನನಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೇನೆ ವಿಡಿಯೋ. ಈಗ 2 ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ಆದರೆ ಅದರಲ್ಲಿ ಯಾವುದು ಚಂದ, ಯಾವುದು ಸರಿ ಇಲ್ಲ, ಯಾವುದು ಸರಿ ಉಂಟು ಅನ್ನೋದು ಯಾವುದು ಗೊತ್ತಾಗಲಿಲ್ಲ ಇಷ್ಟು ತನಕನೂ. ಅದಕ್ಕೆ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿ ಸುಮ್ಮನೆ ಇದ್ದೆ. ಬೇಡ ಅಂತಲೇ ಡಿಸೈಡ್ ಮಾಡಿದೆ. ಆದರೆ ನನಗೆ ಇಬ್ಬರಾಗಲಿ ಯಾರಾದರೂ ಹೇಳಿದ್ದು ಮಾತು ಕೇಳುವಾಗ ಸ್ವಲ್ಪ ಖುಷಿ ಆಗ್ತದೆ, ಹಾಗೆ ಸ್ವಲ್ಪ ಬೇಜಾರು ಕೂಡ ಆಗ್ತದೆ. ಇದಕ್ಕೆ ಖರ್ಚು ಮಾಡಿದಂಥ ಹಣ ಎಷ್ಟಾಯಿತು ಅಂತ ನನಗೇನು ಲೆಕ್ಕ ಇಲ್ಲ. ಅವತ್ತಿಂದ ಇವತ್ತುವರೆಗೆ ಬರೀ ಖರ್ಚಾಗಿದೆ ಹೊರತು ನನಗೇನು 10 ಪೈಸೆ ಸಿಗಲಿಲ್ಲ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿದೆ. ಯಾಕಂದರೆ ನನಗೆ ನನ್ನ ಅಕ್ಕ ತಂಗಿ ನನಗೆ ಯಾರಿಲ್ಲ, ಹಾಗೆ ಇದ್ದವರು ಹೋಗಿದ್ದಾರೆ ಪರಲೋಕಕ್ಕೆ. ಹಾಗೆ ನನಗೆ ಈಗ ಈ ಯೂಟ್ಯೂಬಲ್ಲಿ ಅಜ್ಜಿ ಅಂತ ಕರೆಯುವವರು, ಹಾಗೆ ಅಕ್ಕ ಅಂತ ಕರೆಯುವವರು, ಅಮ್ಮ ಅಂತ ಕರೆಯುವವರು ಎಲ್ಲ ಸಿಕ್ಕಿ ನನಗೆ ಬಂಧುಗಳಾಗಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಇಷ್ಟಪಟ್ಟು ಇವತ್ತು ವಿಡಿಯೋ ಹಾಕ್ತಾ ಇದ್ದೇನೆ. ಮತ್ತು ಯಾನ ಕನ್ನಡೋಡು ಈತ ಹೊರ್ತು ಪಾತೆರಿಯೆ ಮಾತೆರೆಗ್ಲ ಸೊಲ್ಮೇಲು ಬೊಕ್ಕ ಯಾನ ವಿಡಿಯೋ ಪಾಡುಜಿಂದೆ ಮನ್ಪಂದೆ ಕುಲ್ದತೆ. ಪ್ರತಿ ಒಂದು ವಿಡಿಯೋಡ್ಲ ಪಾಡುಜಿ ಪಡೋದು ನಿಕ್ಲೆ ಬೇಜಾರು ಮನ್ಪು ಮುಡ್ಚಿ ಐಕೆ ಪಾಡಂದನೆ ಕುಲ್ಲಗಂದು ಮನೆ ಪಂದೆ ಕುಲ್ದಿತ್ತೆ.
ಅಪ್ಪಗೊಂಜಿ ಬಾಲೆ ಬತ್ತದು ಆಂಟಿ ಈರು ವೀಡಿಯೋ ಪಾಡುವಾರ ಯೂಟ್ಯೂಬರ ಅಂತ ಕೇಂಡೆ ಅಂದು ಪಂಡ್ರೆ ಖುಷಿಯಾಣ ಅಂತ ಐತೊಟ್ಟಿಗೆ ಬೇಜಾರ್ಲಾಂಡ ಆಡಲ್ಲ ಪಂಡಾನ ಎಂಕಿತ್ತ ವೀಡಿಯೋ ಪಾಡ್ರೆ ಮನಸ್ಸೇಜಿ ಮಗ ಎನ್ನದಾಲ ವ್ಯವಸಾಯ ಒಂದುಜ್ಜಿನ ಪಂಡೆ ಪಂಡ್ರೆ ಬಲ್ಲಿತ್ತನ ದಾನ್ನ ಗೊತ್ತಜ್ಜಿ ಅಣ್ಣ ಇಂಕ ಬೇಜಾರಾತನತ್ತ ಅಂಚ ಪಂಡದು ಪೋಣು ಪಂಡ ಆಡಲ್ಲ ಪಂಡಾನ ಬೊಕ್ಕ ಬಾಯಿಗೆ ಬಸ್ ಬತ್ತನ ಪೋಯಿ ಉದಾರ್ಲಕ್ಕೇನ್ರ ನೆನಪಾಯಿಜಿ ಬಾಯಿ ಮಲ್ತ ಸೀದಾ ಪೋಯಿ ಅಂಚ ಯಾನು ಇತ್ತತ್ತುಲೆ ಒಂಜಿ 2 ವರ್ಷೋಡ್ದುಂಚಿ ವೀಡಿಯೋ ಪಾಡೊಂದುಲ್ಲೆ 2 ವರ್ಷೋಡುಂಚಿ ವೀಡಿಯೋ ಪಾಡ್ನ ಎನ್ನ ನಾಲೊಂಜಿ 10-20 ವೀಡಿಯೋ ಮಿಸ್ ಆದುಪ್ಪು ದಯ ಪಂಡ ಇಂಚನೆ ಬೇಜಾರಾದು ಆತನ ಹುಷಾರಿಜ್ಜಂದೆ ಅಂಚ ಮಾತ ಒಂಜಿ 10-20 ವೀಡಿಯೋ ಮಿಸ್ ಆದುಪ್ಪು ಇಜ್ಜಿಡ ಡೈಲಿ ವೀಡಿಯೋ ಪಾಡೊಂದಿತ್ತೆ ಅಂಚ ವೀಡಿಯೋ ಪಾಡ್ನಲ್ಲ ಹೂವು ಎಡ್ಡೆ ಹೂವು ಹಾಳೆ ಇಂಕ ಹೂಲ ಗೊತ್ತುಜ್ಜಿ ಹ್ಯಾಂಡಲ್ ಪಾಡೊಂದೇ ಇತ್ತೆ ಆನೆ ಹಿಡ್ದಿಲ್ಲ ಐಟೆ ಎಡ್ಡೆ ವ್ಯವಸಾಯತಿನೆಲ್ಲ ಉಂಡು ಇಜ್ಜಿಂದು ಹನ್ಪುಜಿ ಅಂಚ ಇನಿ ಕೋಡೆ ಮುರಾಣಿ ಮಾತ್ರ ಇಂಕ ಮಸ್ತ್ ಬೇಜಾರಣ್ಣ ದಾಯ ಗೊತ್ತುಂಡೆ ಅವೇ ಪಂಡತೆ ಕನ್ನಡಡು 3 ನಿಮಿಷದ ವೀಡಿಯೋನೇ ಖಾಲಿ 150 ತಾತನು ಇಂಕ ನನ್ನ ವಾನ ಮುಂದೆ ವೀಡಿಯೋ ಪಾಡೋಡಂದೇ ಗೊತ್ತಾಪುಜಿ ನಾವು ಪಾಡ್ನೆ ಐಕೋಸ್ಕರನೇ ಏನು ಪಂತಜಿ ವೀಡಿಯೋಡು ಮಾತ್ರ ದಯ ಪನ್ನಗ ಏ ಪಲ ಯಾಮ್ ಪಾಡುಜಿ ಇಂಕ ಬೇಜಾರಾತನೊಂದು ಪಂಪಿನ ವೀಡಿಯೋನೇ ಪಾಡ್ದು ಪೊಕ್ಕಡೆ ಬಾಕಿದಾಗಲೇ ದಯ ಬೇಜಾರು ಅದಕ್ಕೋಸ್ಕರ ಬೊಡ್ಚಿ ದಾಯ ಪಕ್ಕಡೆ ನಮ್ಮ ಬೇಜಾರು ನಮ್ಮ ಡಪ್ಪಾಡು ಮಾತೆಲ್ಲ ನಿಕ್ಳು ಖುಷಿ ಟುಪ್ಪಲೆ ನೆನ್ನದು ಯಾನಂಚ ನನ್ನ ಪಾಡುಜಿ ಸೈಯಾಡಂದು ಮನೆ ಪಂದೆ ಕುಲ್ಲಿ ಬಾಲ್ಯ ತಿಕ್ಕದೀನಿ ಪಂಡೆತ ಅದಕ್ಕೋಸ್ಕರ ಇನ್ನು ನಿಕ್ಳ್ದ ಪಾತಿರೊಂದುಲ್ಲೆ ಬೊಕ್ಕ ಅಂಚ ಪಂಡ್ರೆ ಬರ್ಲಿ ನಿನ್ನುಂಡಲ್ಲ ಎಂಕ ಅವು ಮನಸ್ಸುಡು ಉಂತುಜಿ ಪಂಡದು ಹೋಂಡು ಅಂಚ ಏರ್ಲ ಬೇಜಾರು ಮಲ್ಪೊಡ್ಚಿ ತೂಪು ನಕ್ಲಿ ಪೂರ ತೂಲೆ ಅಂಚಂಡ ಕಂಟೆಂಟ್ದಿ ಒಂದು ಮಲ್ಪುನ ಅಂಡ ಎಲ್ಲೆ ಪಾಡುವ ವೀಡಿಯೋ ಕಲ್ಪನಾ ಜೋಕ್ಲೆಗ್ ಮಾತಾಡಲ್ಲ ಕಲ್ಪನಾ ಜೋಕುಲ್ಡ ಪನ್ಪಿನಿ ನಿಕ್ಲಿಗೆ ಒಂಜಿ ಸಲಹೆ ಬೊಕ್ಕೊಂಜಿ ರಿಕ್ವೆಸ್ಟ್ ನಿಕ್ಲು ರಾತ್ರಿ ಬಾದಾಮಿ ಒಂಜಿ 4 ನನೆಯರೆ ಪಾಡ್ದು ಅವೇನು ಕಾಣಲಕ್ಕತ್ತಿ ನೋಡು ಅಂಚೆನ ಒಂಜಿ 4 ಈ ಒಂದಲಗೆ ಸೊಪ್ಪು ತಿಕ್ಕೊಂಡತೆ ಅವೇನು ತಿನ್ನೋಡು ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ ತುಳು ಬರದಿದ್ದ ಮಕ್ಕಳಿಗೆ ಈ ಒಂದಲಗೆ ಸೊಪ್ಪನ್ನ 4 ತಿನ್ನಬೇಕು ಬೆಳಿಗ್ಗೆ ಹಾಗೆ ಬಾದಾಮಿ 4 ನೆನೆಲಿಕ್ಕೆ ಹಾಕಿ ಬೆಳಗ್ಗೆ ಎದ್ದು ತಿನ್ನಬೇಕು ರಾತ್ರಿ 10:30 ಗಂಟೆಗೆ ಮಲಗಬೇಕು ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದಬೇಕು ಚೆನ್ನಾಗಿ ಓದಿ ಒಳ್ಳೆ ಕಲಿತು ಮಾರ್ಕ್ ತೆಗಿಬೇಕು ಹಾಗೆ ಮತ್ತು ನನ್ನ ವೀಡಿಯೋನ ಪರೀಕ್ಷೆ ಎಲ್ಲ ಆದಮೇಲೆ ಚೆನ್ನಾಗಿ ನೋಡಬೇಕು ಯಾವುದೆಲ್ಲ ಬಿಟ್ಟಿದ್ದೀರ ಅದೆಲ್ಲ ನೋಡಬೇಕು ವೀಡಿಯೋ ನೋಡಿದ್ದಕ್ಕೆ ಲೈಕ್ ಕೊಡಬೇಕು ಶೇರ್ ಮಾಡಬೇಕು ಫ್ರೆಂಡ್ಸ್ಗಳೆಲ್ಲ ಹಾಗೆ ಈ ಆಂಟಿನ ಮರಿಬಾರ್ದು ಬಾಯ್